ಪಿರವಡು ಎಂಕಲ್ನ ಮಂಗಳೂರು ತಾಲೂಕು ಅಸೋಸಿಯೇಷನ್ ಮುಖ್ಯರೇನ ಶ್ರೀಯುತ KT ಸುವರ್ಣೀರು ಒಂಜಿ ಎಂಕಲೆಗೆ ಮಾತಿರಲಾಗಿಲ್ಲ ಒಂಜಿ ಬಾರಿ ಒಂಜಿ ಬೆನ್ಮೆದ ಒಂಜಿ ಕಾರ್ಯಸಾಧನೆ ಮಲ್ತಿದ್ದೀರು ದಾದ ಬಂಡ ಅರೇನು ಅರ್ನ ಕಾರ್ಯವೈಖರಿನ ಅಂಚನೆ ಅರ್ನ ಮಿತ್ತಿನ ವಿಶ್ವಾಸದ ಭಾಗವಾದ ಅರೆಗೆ ಸರ್ಕಾರ ಒಂಜಿ ಭಾರಿ ಮಲ್ಲ ಜವಾಬ್ದಾರಿಯುತ ಒಂಜಿ ಹುದ್ದೆಯನ್ನು ಹಿಂದುಳಿದ ವರ್ಗದ ಒಂಜಿ ನಿರ್ದೇಶಕರಾದ ಆಯ್ಕೆ ಮಲ್ತದನ್ನು ಇಂದಕ್ಕೆ ಮಾತ್ರ ಎಂಕಲು ಖುಷಿ ಪಡೊಂದು ಇನ್ನಿತ ಈ ಸಂದರ್ಭಡು ಅರೆಗೆ ಒಂಜಿ ಎಂಕಲ್ನ ಕಿಂಚಿತ್ ಪಂಡ ಅರೆಗೆ ಎಂಕಲ್ ಮಾತಾ ಒಂಜಿ ಆತ್ಮೀಯರಾದ ಮೋಕೆದಕ್ಕಲಾದ ಆರು ಎಂಕ್ಲಿಗೆ ಹಿರಿಯರಾದ ಎಂಕ್ಲಿಗೆ ಮಾರ್ಗದರ್ಶಕರಾದ ಅಂಚನೆ ಎಂಕಲ್ನ ಕಷ್ಟ ಸುಟ್ಟು ಮಾತೆಗಳಾರು ಎಂಕಲೊಟ್ಟಿಗೆ ಭಾರಿ ಸ್ಪಂದನೆ ಮಂತೊಂದು ಒಯ್ಕಲ್ಲ ಏನಾದ್ರು ಸಾಧ್ಯ ಆಪುಜಿ ಪನ್ನೊಂತಿದ್ದಂಥ ಒಂಜಿ ವ್ಯಕ್ತಿಯಾರು ಅವಾಗ ನಮ್ಮ ಕರ್ತವ್ಯ ಆಪುಣಿ ಇನ್ನಿತ ದಿನಕ್ಕೂ ಆರೆಗೆ ಒಂಜಿ ಎಂಕಲು ಆ ಪದವಿ ಯಾರು ಸ್ವೀಕಾರ ಮಂತಿನ ಲೆಕ್ಕಡು ಎಂಕಲು ಆರೆಗೆ ಒಂಜಿ ಗೌರವವನ್ನು ಅರ್ಪಣೆ ಮಾಡ್ಕೊಂಡು ಎಂಕಲ್ನ ಆದ್ಯ ಕರ್ತವ್ಯ ಆಪುಂಡು ಈ ಒಂಜಿ ಕರ್ತವ್ಯವನ್ನು ಇನಿ ಮಲ್ಪೆರ ಪಡೋದು ಎಂಕಲು ತಾಲೂಕು ಅಸೋಸಿಯೇಷನ್ ಮುಖಾಂತರ ಉಳ್ಳಾಲ ವಲಯದ ಅಧ್ಯಕ್ಷರಾಯಿನ ಶ್ರೀಯುತ ರಘುರಾಮ್ ಶೆಟ್ಟಿ ಬೇರೆ ಭಾರಿ ಮಲ್ಲ ಮನಸ್ಸು ಮಲ್ತದ್ದು ಮಾತೆಲ್ಲ ಒಟ್ಟು ಕೂಡ ಒಂದೇರು ಈ ಒಂಜಿ ಸನ್ಮಾನದ ಒಂಜಿ ಅಭಿನಂದನದ ಲೇಸಿಗೆ ಶ್ರೀಯುತ KT ಸುವರ್ಣೀರು ಬದ್ಧದಾರರು ಆಸನೋಡು ಸ್ವೀಕಾರ ಆವಡು ಬಂದು ಎಂಗಳು ಮಾತಿರ್ನಲ್ಲ ಪರವಾದ ಕೆಲವೊಂದು ಅಂಚನೆ ಇನ್ನಿತ ಈ ಒಂಜಿ ಅಭಿನಂದನಾ ಕಾರ್ಯರು ಕೈಗೂಡ್ರೆ ಒಳ್ಳೆಯರು ಎಂಗಲ್ನ ಜಿಲ್ಲಾಧ್ಯಕ್ಷರಾಯಿನ ಎಂಗಳ ಮಾತೆರ್ಲ ಆತ್ಮೀಯರು ಎಂಗಲ್ನ ಒಂಜಿ ಫಲಯಲ ಕಂತಿಂತ ಶ್ರೀಯುತ ಗಣೇಶ್ ಶೆಟ್ಟಿ ಬೇರೆ ಬರೋಡು ವೇದಿಕೆಗೆ ಅಂಚನೆ ಶ್ರೀಯುತ ಚಂದ್ರ ಸಟ್ಟಿ ಅಂತೇರು ಶ್ರೀಧರಣ್ಣೆ ದಯಮಲ್ತದ್ದು ಈ ಒಂಜಿ ಖುಷಿತ ಒಂಜಿ ಸಂದರ್ಭಗೂ ಕಾರಣ ಆವಡು ಬಂದು ಕೇಳೊಂದಿಲ್ಲ ಒಂಜಿ ಅಭಿನಂದನ ಒಂಜಿ ಕಾರ್ಯಕ್ರಮವನ್ನು ಉಳ್ಳಾಲ ವಲಯದ ವಿಭಾಗದ ಎಂಕಲು ರಘುವಣ್ಣನ ನೇತೃತ್ವದ ಮಂತದ ಈ ಬಗ್ಗೆ ಶ್ರೀಯುತ KT ಸುವರ್ಣೀರು ಎಂಕ್ಲೇನು ಒಂಜಿ ಉದ್ದೇಶಿಸಿದ್ದು ಎರಡು ಪಾತ್ರ ಈ ಭಾಗದ ಮಾತ ದೇವೇರಣಂಜನೆ ದೇವದೇವೇರಣ ಪುರ ಪ್ರಾರ್ಥನೆ ಮಂತೊಂದು ಯಾನ ರಾಜ್ಯ ಸರ್ಕಾರದ ಹಿಂದುಳಿದ ಆಯೋಗದ ಒಂದು ನಿರ್ದೇಶಕರಾದ ಎರಡು ಸರ್ಕಾರ ಆದೇಶ ಮಂತದಂಡೆ ಆ ಪ್ರಕಾರ ಯಾನ ವೈನ್ ಮರ್ಚೆಂಟ್ದ ತಾಲೂಕದ ಅಧ್ಯಕ್ಷ ಆದಿತ್ತು ಜಿಲ್ಲಾಧ್ಯಕ್ಷ ಗಣೇಶನೊಟ್ಟಿಗೆ ಅಂಜನೆ ಮಾತ ಎಂಕ್ಲ ಮಿತ್ರರೊಟ್ಟಿಗೆ ಎಂಕ್ಲು ಒಟ್ಟು ಒಂದು ಟೀಮ್ ಆದ ಇತ್ತಿನ ಒಂದು ಟೀಮು ಇನ್ನು ಎಂಕ್ ಭಾರಿ ಸಂತೋಷ ಬಂದು ನಮ್ಮ ಆ ಮಂಗಳೂರು ತಾಲೂಕು ಅಂಜನೆ ಉಳ್ಳಾಲ ಭಾಗದ ರಘುರಾಮ್ ಶೆಟ್ಟಿ ಅಂಜನೆ ಮುಲ್ಪದ ಮಾತೆಲ್ಲ ಸೇರಿದು ಎಂಕ್ ಒಂದು ಅಭಿನಂದನೆ ಮಾಡ್ತಿದ್ದಾರೆ ಭಾರಿ ಸಂತೋಷ ಒಂದೊಂದು ದುಂಬುದ ದಿನಟ್ಟು ಈ ಬೇಲದೊಟ್ಟಿಗೆ ನಮ್ಮ ಈ ಒಂಜಿ ನಮ್ಮ ದಂಧೆಗೆ ಯಾನ ಸಹಕಾರಿಯಾದ ಎಡ್ಡ ರೀತಿ ನಮ್ಮ ಈ ಬಿಸ್ನೆಸ್ ನಡ್ಕೊಂಡು ಬೋಡು ಅಂಚನೆ ನಮ್ಮ ಈ ಒಂಜಿ ಮಿತ್ರರ ಮಾತ್ರ ನಮ್ಮ ಸಂಘಟನೆ ಅದು ಒಟ್ಟಿಗೆ ಇಪ್ಪುಗ ಪಂಪಣ ಪಣ್ಣೊಂದು ಯಾನ ಈ ಅಸೋಸಿಯೇಷನ್ಗೆ ಅಂಜನೆ ಗಣೇಶನ ನಮ್ಮ ಈ ಒಂದು ಟೀಮ್ಗೂ ಯಾನ ಅಭಾರಿ ಆದುಳ್ಳೆ ಮಾತೆಲ್ಲ ಹೃತ್ಪೂರ್ವಕ ಕೃತಜ್ಞತೆ ಇವತ್ತು ನಮಗೆ ಭಾರಿ ಸಂತೋಷದ ಒಂದು ದಿವಸ ಅಂದರೆ ನಮ್ಮ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ
ತಾಲೂಕು ಅಧ್ಯಕ್ಷರಾಗಿ KT ಈಶ್ವರನವರು ಮೊದಲೇ ಇದ್ದಾರೆ. ಆ ನಮ್ಮ ಅಧ್ಯಕ್ಷರಿಗೆ ಇಷ್ಟು ದೊಡ್ಡ ಒಂದು ರಾಜ್ಯ ಸರ್ಕಾರ ಒಂದು ಪದವಿ ಕೊಟ್ಟದು ನಮ್ಮ ವೈನ್ ಮರ್ಚೆಂಟ್ಸ್ಗೆ ಭಾರಿ ಒಂದು ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ವೈನ್ ಮರ್ಚೆಂಟ್ ಅಸೋಸಿಯೇಷನಲ್ಲಿ ಕೂಡ ನಮ್ಮೊಂದು ಇಷ್ಟು ದೊಡ್ಡ ಜನಗಳು ಇದ್ದಾರೆ. ನಮ್ಮ ರಾಜಕೀಯದಲ್ಲಿ ಇಂಥ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಇದನ್ನು ಅವರಿಗೆ ಸಹಾಯ ಮಾಡಿದವರಿಗೆ ನಮ್ಮ ಅದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವರು ಎಲ್ಲರೂ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಹಾಗೆ KT ಈಶ್ವರನವರ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಸಂಘಕ್ಕೆ ಎಲ್ಲಿಯೂ ಹೋಗಲಿ ಬರಲಿ ಒಂದು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲ ಮಟ್ಟಿಗೆ ಸಹಾಯ ಸಹಕಾರ ಎಲ್ಲರನ್ನು ಒಟ್ಟುಗೂಡಿಸಿ ಇದು ಮಾಡಿದ ಅದೇ ಲೆಕ್ಕದಲ್ಲಿ ಕೂಡ ಅವರೊಂದು ನಮ್ಮ ರಾಜಕೀಯದಲ್ಲಿ ಕೂಡ ಒಂದು ಅಷ್ಟಿದ್ದದಕ್ಕೆ ಅವರನ್ನು ಆರಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇನೆ. ಅಷ್ಟು ಕೆಲಸ ಮಾಡದೆ ಯಾರಿಗೂ ಇದು ಮಾಡದೆ ಯಾರಿಗೂ ಈ ಒಂದು ರಾಜ್ಯ ಸರ್ಕಾರ ಇವರನ್ನು ಆರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಈ ಅಸೋಸಿಯೇಷನ್ನಲ್ಲಿ ಯಾವಾಗ ನಮ್ಮ ತುಂಬ ಪ್ರಾಬ್ಲಮ್ ಇದೆ, ನಾವು ಯಾವಾಗಲೂ ನೆಮ್ಮದಿ ಇರೋದು ಕಷ್ಟ ನಮ್ಮ ಬಿಸ್ನೆಸ್ನಲ್ಲಿ. ಅಂಥದ್ದೊಂದು ಬಿಸ್ನೆಸ್ ನಮ್ಮದು ಯಾವಾಗಲೂ. ಅದರಿಂದ ಇಂಥದ್ದು ನಮ್ಮ ಜನಗಳಿಗೆ ಸಿಕ್ಕಿದೊಂದು ಯಾವಾಗ ಎಲ್ಲಿಯಾದರೂ ಒಂದು ಕರ್ಕೊಂಡು ಹೋಗಲಿಕ್ಕೆ ಧೈರ್ಯ ಬರ್ತದೆ. ಈಗ ನಾವು ಇನ್ನು ಎಲ್ಲಿ ಬಂದರೆ ಎಲ್ಲಿ ಹೋಗಬೇಕಾದ್ರೆ ರಾಜಕೀಯ ಯಾರನ್ನು ಕರ್ಕೊಂಡು ಹೋಗಬೇಕಿತ್ತು, ಅವರನ್ನು ಇದು ಮಾಡಬೇಕು, ಟೈಮ್ ಕೇಳಬೇಕು. ಇನ್ನು ನಮ್ಮದೇ ನಮ್ಮ ಅಸೋಸಿಯೇಷನ್ ನಮ್ಮ ಒಂದು ದೊಡ್ಡ ಪದವಿಗೆ ಜನ ಸಿಕ್ಕಿದರೆ ನಮಗೆ ಸಂತೋಷದಲ್ಲಿ ಎಲ್ಲಿ ಕೂಡ ಹೋಗ್ಲಿಕ್ಕೆ ಧೈರ್ಯ ಬರ್ತದೆ. ಹಾಗೆ ನಮ್ಮ ಅಸೋಸಿಯೇಷನ್ ನಾನಾ ಥರದ ತೊಂದರೆಗಳೆಲ್ಲ ಉಂಟು. ಅದನ್ನು KT ಈಶ್ವರನ್ ಕೂಡ ಒಟ್ಟಿಗೆ ಸೇರಿ ನಾವು ಅವರೊಟ್ಟಿಗೆ ಇದ್ದು ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಮ್ಮ ಬಿಸ್ನೆಸ್ಗೆ ಒಳ್ಳೆಯ ಬಿಸ್ನೆಸ್ ಆಗುವ ಹಾಗೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುವ ಹಾಗೆ ಮಾಡಬೇಕಂತ ನಮ್ಮ KT ಈಶ್ವರನ್ ಅವರಿಗೆ ಹೇಳಿ ಅವರ ಇವತ್ತು ಅಭಿನಂದನಾ ಕಾರ್ಯಕ್ರಮ ಇವತ್ತು ಭಾರಿ ಚಂದದಲ್ಲಿ ಸಣ್ಣ ಮಟ್ಟಿಗೆ ಇಲ್ಲಿ ನಡೆದು ಅದು ಕೂಡ ಭಾರಿ ಚಂದ ಮಟ್ಟಿಗೆ ಕ್ರಮಬದ್ಧವಾಗಿ ಮಾಡಿದ್ದಾರೆ. ಇನ್ನು ನಾವು ಒಂದು ಎಲ್ಲ ಮೀಟಿಂಗ್ ಮಾಡಿ ನಾಳೆ ಮೀಟಿಂಗ್ ಮಾಡಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮವನ್ನು ದೊಡ್ಡ ಇದರಲ್ಲಿ ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದೇವೆ. ಅದೊಂದು 2-3 ದಿವಸ ನಾವು ಎಲ್ಲ ಕೂತ್ಕೊಂಡು ಅದಕ್ಕೆ ಬೇಕಾದ ಜನ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಇದಕ್ಕಿಂತಲೂ ದೊಡ್ಡ ವಿಷಯದಲ್ಲಿ ನಾವು ಇವರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡಲಿಕ್ಕೆ ರೆಡಿಯಾಗಿದೆ. ಹಾಗೆ ಅವರಿಗೆ KT ಈಶ್ವರನ್ ಇನ್ನೂ ಕೂಡ ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ಅವರ ಹೆಂಡತಿ ಮಕ್ಕಳು ಎಲ್ಲರಿಗೆ ದೇವರು ಒಳ್ಳೆಯದನ್ನು ಕೊಡಲಿ ಅಂತ ಹೇಳಿ ನಾವು ನಿಮ್ಮ ಎದುರಿಗೆಲ್ಲ 2 ಮಾತುಗಳು